ಗುಜರಾತ್ನ ಕಡಲ ತಡಿಯು ಬಹುಕಾಲದಿಂದ ಮಾದಕ ವಸ್ತು ಕಳ್ಳ ಸಾಗಾಣಿಕೆಗೆ ಕುಖ್ಯಾತವಾಗಿದ್ದು, ಈಗ ಎಟಿಎಸ್ ಮತ್ತು ಕರಾವಳಿ ಕಾವಲು ಪಡೆಯುವರು ಮತ್ತೆ ಭಾರೀ ಪ್ರಮಾಣದಲ್ಲಿ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಅಂತಾರಾಷ್ಟ್ರೀಯ ಕಡಲ ಗಡಿ ಗೆರೆಯನ್ನ ದಾಟಿ ಅಮಲು ವಸ್ತುಗಳು ಗುಜರಾತಿಗೆ ಬಂದು ಅಲ್ಲಿಂದ ಮುಂಬೈ ಮತ್ತು ದೇಶದ 16 ಕಡೆಗಳಿಗೆ ರವಾನೆಯಾಗುತ್ತಿದೆ. ಈ ಹಳೆಯ ಚಾಳಿ ಇತ್ತೀಚಿನ ವರ್ಷಗಳಲ್ಲಿ ಅಧಿಕರಿಸಿದ ಎಟಿಎಸ್ ಉಗ್ರ ದಮನ ದಳದವರು ಗುಜರಾತಿನ ಕರಾವಳಿ ಕಾವಲು ಪಡೆಯವರೊಡನೆ ಕೂಡಿ ದಾಳಿ ನಡೆಸಿ ಮತ್ತೆ 1800 ಕೋಟಿ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡರು. ಸಮುದ್ರ ಗಡಿಯನ್ನ ದಾಟಿ ಭಾರತದ ನೀರೊಳಗೆ ಈ ಮಾದಕ ವಸ್ತು ಬೋಟ್ನಲ್ಲಿ ಬಂದಿತ್ತು. ಪಾಕಿಸ್ತಾನದ ಕಡೆಯಿಂದ ಬಂದಿತು ಎಂದು ಹೇಳಲಾಗಿದೆ. ಮಾದಕ ವಸ್ತು ಕಳ್ಳ ಸಾಗಣೆದಾರರು ಕೂಡಲೇ ಬೋಟನ್ನ ಬಿಟ್ಟು ಇನ್ನೊಂದು ಬೋಟ್ನಲ್ಲಿ ಪಾಕಿಸ್ತಾನದ ಕಡಲಿಗೆ ಪರಾರಿಯಾದರು ಎಂದು ಹೇಳಲಾಗಿದೆ. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.